ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965, ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ಟಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌ ಘೀ, ಪೋಸ್ಟ್ಮ್ಯಾನ್ ತೂರ್ದಾಲ್, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಪ್ರತಿನಿತ್ಯ ರುಚಿಕರವಾದಂಥ ಖಾದ್ಯಗಳನ್ನು ನಾವು ನಿಮಗೆ ತೋರ್ಪಡಿಸ್ತಾನೆ ಇದ್ದೀವಿ. ನೀವು ಕೂಡ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಕೂಡ ಸ್ಪೆಷಲ್ಲಾಗಿ ಏನಾದರೂ ರೆಸಿಪಿ ಇರುತ್ತೆ. ಯಾವ ರೆಸಿಪಿ ಏನೆಲ್ಲ ಹೇಳ್ಕೊಡ್ತಾರೆ ಇವತ್ತಿನ ನಮ್ಮ ಅತಿಥಿ ಶ್ರೀಮತಿ ರಾಧಾ ಶೆಣೈ ಇವರ ಹತ್ರವೇ ಕೇಳಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಮೇಡಮ್, ನಮಗೆ ಇವತ್ತು ಯಾವೆಲ್ಲ ರುಚಿಕರವಾದಂಥ ಖಾದ್ಯಗಳು ನಮ್ಮ ಅಡುಗೆ ಮನೆಯಲ್ಲಿ ತಯಾರಾಗುತ್ತೆ, ನೀವು ತಯಾರಿಸ್ತೀರಿ? ನಾನು ಬಾಳೆಹಣ್ಣಿನ ರಸಾಯನ. ಬಾಳೆಹಣ್ಣಿನ ರಸಾಯನ? ಮ್ಯಾಂಗೋದು ಏನಾದರೂ ರಸಾಯನ ಸಿಕ್ಕಿದ್ರೆ ತುಂಬ ಇಷ್ಟ, ನನಗಂತೂ ತುಂಬ ಇಷ್ಟ. ಬಾಳೆಹಣ್ಣಿಂದು ಸ್ವಲ್ಪ ಅಷ್ಟಕ್ಕಷ್ಟೇ, ಪರವಾಗಿಲ್ಲ. ಆದರೂ ಅದು ಈ ಸೇವಿಗೆಗೆಲ್ಲ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತಲ್ವಾ? ಮತ್ತು ಇನ್ನೊಂದು ನೇಂದ್ರ ಬಾಳೆಹಣ್ಣಿನದ್ದು ಪೋಡಿ. ಇವತ್ತೆರಡು ಬಾಳೆಹಣ್ಣಿನ ಸ್ಪೆಷಲ್. ಹಾಂ. ಸೊ ನೇಂದ್ರ ಬಾಳೆದ್ದು ಪೋಡಿ, ನೇಂದ್ರ ಬಾಳೆದ್ದು ಸಿಹಿ ಸಿಹಿ ಅನ್ಸಲ್ವಾ? ಈ ಕೇರಳ ಸ್ಟೈಲಲ್ಲಿ ಮಾಡ್ತಾರೆ ಅದ? ಹಾಂ, ಊಟಕ್ಕೆ ಇದು ಮಾಡ್ತೀನಿ ನಾನು. ಊಟಕ್ಕೆ ಸ್ವಲ್ಪ ಅದು ಸಿಹಿ ಖಾರ ಮಿಕ್ಸ್ ಇರ್ತದೆ, ಸ್ವಲ್ಪ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಆಮೇಲೆ ಅದು ತುಂಬ ಕೆಲವು ಹಣ್ಣಾಗುವಾಗ ಸ್ವಲ್ಪ ಹುಳಿ ಇರ್ತದಲ್ಲ, ಅದು ಇನ್ನೊಂದು ಬೇರೆ ಹುಳಿ, ಸ್ವೀಟ್, ಖಾರ, ಅದು ಮಿಕ್ಸ್ ಆಗಿ ಚೆಂದ ಬರ್ತದೆ. ಅಂದರೆ ಇದು ಎರಡು ಅಂದರೆ ತುಂಬ ರೈಪು ಅಲ್ಲ, ತುಂಬ ರಾನು ಅಲ್ಲ, ಮಿಡಲ್ ಸ್ಟೇಜಲ್ಲಿ ಇರುವಾಗದ್ದು ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ, ರೈಪೆ. ರೈಪೆ. ಈಗ ನಾವು ತಯಾರಿಸ್ತಾ ಇರುವಂಥದ್ದು ರೈಪೆ. ಹಾಂ, ಸರಿ, ನೋಡೋಣ ಹೇಗಿರುತ್ತೆ. ಒಂದು ಕೇರಳ ಸ್ಟೈಲ್ ಥರ ಕಾಣ್ತಾ ಇದೆ. ಸೊ ಹೇಗಿರುತ್ತೆ ನೋಡಬೇಕು. ಬನ್ನಿ ಕಿಚನ್ಗೆ ಹೋಗೋಣ. ಎಸ್ ಮೇಡಮ್. ಸೊ ಫಸ್ಟಿಗೆ ಈಗ ಹಾಗಾದರೆ ನಮ್ಗೆ ಯಾವುದು ರಸಾಯನವ ಅಥವಾ ಯಾವುದು? ಅಲ್ಲ, ಪೋಡಿ. ಸೊ ಸಂಜೆ ಟೀ ಟೈಮ್ಗೆ ರೆಡಿ ಮಾಡಿಕೊಳ್ಳೋದು? ಇಲ್ಲ, ಇದು ಊಟಕ್ಕೆ. ಇದು ಊಟಕ್ಕೇನೆ ಆಗುವಂಥ? ಟೀ ಟೈಮ್ಗೆ ಆಗಲ್ವಾ? ಟೀ ಟೈಮಿಗೆ ಇಲ್ಲ, ಪೋಡಿ ಟೈಪೇ. ಪೋಡಿ ಯೂಶ್ವಲಿ ನಾವು ಏನು ಹೇಳಿದ್ರು ಸಂಜೆ ಟೀ ಟೈಮ್. ಆದರೆ ಇದು ಯಾವುದು ಗೊತ್ತಿಲ್ಲ, ಮಧ್ಯಾಹ್ನಕ್ಕೆ ಮಾಡ್ತೇವಲ್ಲ, ಮೆಣಸು ಹಾಕಿ ಅದು. ಓ, ಆ ಥರ ನೋಡ್ಬೇಕು ಹೇಗಾಗುತ್ತೆ ಅಂತ ಹೇಳಿ. ಸ್ಟಾರ್ಟ್ ಮಾಡುವ. ಫಸ್ಟಿಗೆ ನಾನು ಸ್ಲೈಸ್ ಮಾಡಿ ಇಟ್ಟಿದ್ದೇನೆ. ಆಮೇಲೆ ಮೆಣಸು ಮತ್ತು ಅಕ್ಕಿ ಇದು ಮಾಡ್ಬೋದು, ಅಥವಾ ಅಕ್ಕಿ ಹಿಟ್ಟು ತಗೊಂಡು ಬಂದಿದ್ದೇನೆ ನಾನು. ಮತ್ತು ಇದು ಉಪ್ಪು, ಹಿಂಗೆ ಇಷ್ಟನ್ನು ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಲಿಕ್ಕಾ? ಸೊ ಬಾಕಿದೆಲ್ಲ ಆದರೂ ಪೌಡರ್ ರೀತಿಯಲ್ಲಿದೆ, ಮೆಣಸು ಮಾತ್ರ ಅದಂದರೆ ಸ್ವಲ್ಪ ನಿಮಗೆ ಒಳ್ಳೆ ಬರ್ತದೆ ಟೇಸ್ಟಿಗೆ. ಮೆಣಸಿನ ಹುಡುಕಿಂತ ಮೆಣಸು ಹಾಕಿದ ಟೇಸ್ಟ್ ಸ್ವಲ್ಪ ಒಳ್ಳೆ ಬರುತ್ತೆ. ಹಾಂ, ಮತ್ತು ಅಕ್ಕಿ ಹಾಕಿದ್ರೆ ಸಹ ಓಕೆ, ಆಪ್ಷನ್ ಎಲ್ಲ. ಅಕ್ಕಿ ಸಹ ಹಾಕ್ಬೋದು, ಬೆಳ್ತಿಗೆ ಅಕ್ಕಿ ನೆನೆಸಿಟ್ಟು ಹಾಕ್ಬೋದು. ಮತ್ತು ಹೀಗೆ ಬೇರೆ ಮಾಡೋದಾದ್ರೆ ಪೋಡಿ, ಇದಕ್ಕೆ ಕೊತ್ತಂಬರಿ ಬೀಜ ಹಾಕಿ ಚೆನ್ನಾಗಿ ಬರುತ್ತೆ. ಬಟ್ ಇದಕ್ಕೆ ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗಿ ಬರುತ್ತೆ. ಕೊತ್ತಂಬರಿ ಬೀಜ ಸ್ವಲ್ಪ ಸಿಹಿ ಸಿಹಿ ಇರೋದ್ರಿಂದ ಕೊತ್ತಂಬರಿ ಬೀಜ ಹಾಕಿದ್ರೆ ಬೇರೆ ಡಿಫ್ರೆಂಟ್ ಆಗಿ ಟೇಸ್ಟ್ ಬರುತ್ತೆ. ಆಪ್ಷನ್ ಅಲ್ಲದೆ ಕೊತ್ತಂಬರಿ ಬೀಜ ಇವತ್ತು ಹಾಕಲಿಲ್ಲ ನಾನು. ರುಚಿಗೆ ಉಪ್ಪು, ಸ್ವಲ್ಪ ಹಿಂಗು, ಅಕ್ಕಿ ಹಿಟ್ಟು. ಯಾಕೆಂದರೆ ನಾವು ಈಗ ಬಾಂಬೆ ದ್ರವ ಹಾಕ್ತಾ ಇದ್ದೇವೆ, ಬಟ್ ಇದು ಬೈಂಡಿಂಗ್ ಬರ್ತದೆ. ವಿದೌಟ್ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲವರ್ ಹಾಕದೆ ಮಾಡಿದರೆ ಎಲ್ಲ ಇದು ಬಾಂಬೆ ಸಜ್ಜಿಗೆ ಎಣ್ಣೆಗೆ ಬಿಟ್ಕೊಳ್ಳೋದು. ಹೌದು. ಇದು ಮಿಕ್ಸಿಲಿ ಗ್ರೈಂಡ್. ನೀರು ಹಾಕ್ಲಾ? ಹಾಂ, ನೀರು ಹಾಕಿ. ಓಕೆ, ನೋಡ್ಕೊಳ್ಳಿ. ಸ್ವಲ್ಪ ಹಾಕಿದರೆ ಆಯಿತಾ? ಫಸ್ಟ್ ಇದು ಪುಡಿ ಮಾಡಲೇ ಹೇಗೆ? ಬೇಡ, ನೀರು ಹಾಕಿ.
ಸಾಕಾ? ಹಾಂ ಸಾಕು. ನೇಂದ್ರ ಬಾಳೆಗೆ ಮಿಕ್ಸ್ ಮಾಡಿ. ಅದು ತುಂಬ ಕಪ್ಪಾಗಿರ್ತದಲ್ಲ, ಅದು ಸ್ವಲ್ಪ ಅಲ್ವಾ ಇದು ಅಂದರೆ ಈಗ ನಾನು ಯೂಸ್ ಮಾಡಿದ್ದೀಗ ಒಂದು ಅರ್ಧ ಕಪ್ಪಾಗಿದೆ. ತುಂಬ ಕಪ್ಪಾದರೆ ನಮಗೆ ಕಟ್ ಮಾಡಲಿಕ್ಕೆ ಬರೋದಿಲ್ಲ. ಅದು ಪೋಡಿ ಚೆನ್ನಾಗಿರುತ್ತೆ. ಆಮೇಲೆ ನಾವು ಇದಕ್ಕೆ ಈ ರೀತಿಯಾಗಿ ಈಗ ನಾವು ಪದಾರ್ಥಕ್ಕೆ ಯೂಸ್ ಮಾಡ್ತೇವಲ್ಲ, ಅದು ಬನಾನ ಸಹ ಮಾಡ್ಬೋದು. ಬಾಳೆಕಾಯಿದು ಬಾಳೆಕಾಯಿ ಹೌದು, ಅದು ಹಣ್ಣಾದ್ರೆ ಹೀಗೇನೆ ಪುಡಿ ಅದು ನಾವು ಇದೆ ಹಸಿ ಇದ್ರೆ ನಾವು ಪದಾರ್ಥ ಮಾಡ್ತೇವೆ, ಏನಾದ್ರೂ ಬೇರೆ ಐಟಮ್ ಮಾಡ್ತೇವೆ. ಇದು ಹಣ್ಣಾದ್ರೆ ಹೀಗೆ ಮಾಡ್ಬೋದು, ಚೆನ್ನಾಗಿರುತ್ತೆ. ಇದು ಸ್ವಲ್ಪ ಹೊತ್ತು ಇಡ್ಬೇಕಿದೆನಾ. ಇದು ಈ ರೀತಿ ಅಂದ್ರೆ ತುಂಬಾ ಖಾರ ಮಾಡೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಹೌದು. ಸಂಜೆಗಾದ್ರೆ ಬರೀ ನಾವು ಬ್ಯಾಟರ್ ಲೈಟ್ ಆಗಿ ಸ್ವಲ್ಪ ಸಾಲ್ಟ್ ಅಂಡ್ ಸ್ವೀಟ್ ಮಾಡಿ ಅದಕ್ಕೆ ಇದು ಹಾಕೋದು ಯಾವುದು ಕಾರ್ನ್ಫ್ಲವರ್ ಮತ್ತೆ ಮೈದಾ ಹಾಕ್ತೀರಾ, ಇಲ್ಲಾಂದ್ರೆ ಕಡಲೆ ಹಿಟ್ಟು ಹಾಕೋದಾದ್ರೆ ಸ್ವಲ್ಪ ಪೋಡಿ ಸ್ಲೈಸ್ ಇದೆಯಲ್ಲ ತುಂಬಾ ತಿಳು ಮಾಡಬೇಕು. ಇದು ಊಟಕ್ಕೆ ಇದಕ್ಕೆ ಇದು ಮಾಡೋದಾದ್ರೆ ಇದು ಸ್ವಲ್ಪ ದಪ್ಪಕ್ಕೆ ಹಿಡ್ಕೊಳ್ಬೇಕಾ? ಓಕೆ. ಇಲ್ಲ ಇದ್ರೆ ಅದು ಸ್ವಲ್ಪ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಅದು ಕಡಲೆ ಹಿಟ್ಟು ಸ್ವಲ್ಪ ದಪ್ಪ ಬರುವಾಗ ಅದರ ಒಳಗಿನದ್ದು ಬೇಯುವುದಿಲ್ಲ. ಸೊ ಇದು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಬೇಕು. ಒಂದು 5 ನಿಮಿಷ ಇಟ್ಟರೆ ಸಾಕು. 2 ಸಾಕು. ಇನ್ನು ಅದನ್ನು ಮುಳುಗಿಸಿ ಡೀಪ್ ಫ್ರೈ ಮಾಡಿದ್ರೆ ಇದು ಡೀಪ್ ಫ್ರೈಯಾ? ಓಕೆ. ಸೊ ಅದು ಎಣ್ಣೆ ಬಿಸಿ ಆಗುವಷ್ಟು ಇನ್ನೂ ಸ್ವಲ್ಪ ಮ್ಯಾರಿನೇಟ್ ಆಗ್ತದಲ್ಲ. ಈಗ ಇದನ್ನು ಬೊಂಬೆ ರವೆಯಲ್ಲಿ ಸರಿ ಅದ್ದಿ ಮತ್ತೆ ಎಣ್ಣೆ ಬಿಡಿ. ಇದು ಡೀಪ್ ಫ್ರೈ ಮಾಡಬೇಕಾ ಶಾಲೋ ಫ್ರೈನೂ ಆಗುತ್ತಾ? 2 ಸಹ ಆಗುತ್ತೆ. ನಾನು ಮತ್ತೆ ಡೀಪ್ ಫ್ರೈ ಮಾಡ್ತೀರಿ. ಸೊ ನೀವೀಗ ಹೇಳಿದ ರೀತಿಯಲ್ಲಿ ಆಗಲೇ ಹೇಳಿದ್ರಿ ಬಾಳೆಕಾಯಿಂದ ಕೂಡ ಮಾಡ್ಕೊಳ್ಬೋದು ಅಂತ. ಬಾಳೆಕಾಯಿಂದ ನಾವು ಮಾಡಿದ್ದೇವೆ. ಹೌದು. ಈ ನಾನಾ ಅವರ ಫಿಶ್ ಫ್ರೈ ಮಸಾಲ ಇದೆ, ಅದರಲ್ಲಿ ನೀವು ಅದನ್ನ ಮ್ಯಾರಿನೇಟ್ ಮಾಡಿ ಇಟ್ಟರೆ ಒಳ್ಳೆ ಟೇಸ್ಟ್ ಬರುತ್ತೆ. ನೀವು ಬಾಳೆಕಾಯಿಗೂ ಹಾಕ್ಬೋದು, ಫಿಶ್ಗೂ ಹಾಕ್ಬೋದು, ತುಂಬಾ ಟೇಸ್ಟಿ ಇರುತ್ತೆ. ಹೀಗೆ ಅದ್ದಿ ಅಷ್ಟೇ. ಅಂದ್ರೆ ಅದು ಮಸಾಲ ಇದೆ, ರೆಡಿ ಮಸಾಲ ಇದೆ, ಮತ್ತೆ ಪೌಡರ್ ಅಲ್ಲೂ ಇದೆ. ನೀವು ಜಸ್ಟ್ ಮಿಕ್ಸ್ ಮಾಡಿ ಈ ತರ. ಅಕ್ಕಿ ಹಿಟ್ಟಿದೆ ಅಲ್ಲ, ಅಕ್ಕಿ ಹಿಟ್ಟು ನಾನು ಮಾಡಿದ್ದೇನೆ. ಮೆಣಸಿನ ಹುಡಿ ಹಾಕಿ ಹಿಂಗು ನೀರು ಹಾಕಿ ಮ್ಯಾರಿನೇಟ್ ಮಾಡಿ ಇಟ್ಟು ಮಾಡ್ಬೋದು. ಅದು ಸೇರಿಸಿವೆ. ಎಣ್ಣೆ ಬಿಸಿ ಆಯ್ತು. ಇದೆಲ್ಲ ಇದ್ರಂತೂ ಏನು ಬೇಡ, ಅಂದ್ರೆ ಅನ್ನ ಸಾರು ಅದ್ರ ಜೊತೆಗೆ ಇದೊಂದು ಫ್ರೈ ಇದ್ರೆ ಸಾಕಾಗುತ್ತೆ. ಇದು ನಮ್ಮ GSP ಯಲ್ಲಿ ಸ್ವಲ್ಪ ಒಂದು ಸ್ಪೆಷಲ್ ಇದು ಹೇಳ್ಬೋದು. ಇದಕ್ಕೆ ಸ್ಥಾನವು ಸ್ಪೆಷಲ್. ಮತ್ತೆ ಹೆಚ್ಚಾಗಿ ನಾವು ಫಾಲೋಅಪ್ ಆಗೋದು ರವಾ ಫ್ರೈ ಇದ್ರೆ ಸ್ವಲ್ಪ ಫ್ರೈ ಆದ್ಮೇಲೆ ನಾವು ಸ್ವಲ್ಪ ಮುಟ್ಲಿಕ್ಕೆ ಹೋಗ್ತೇವೆ. ಇಲ್ಲದಿದ್ರೆ ಅದು ಸ್ವಲ್ಪ ಬಿಡುತ್ತಲ್ಲ. ಇದು ಶಾಲೋ ಫ್ರೈ ಇದ್ರೆ ಪ್ರಾಬ್ಲಮ್ ಇರೋದಿಲ್ಲ. ಸೊ ಫಸ್ಟ್ ಒಂದು ಕೋಟ್ ಒಂದ್ಸರಿ ಸ್ವಲ್ಪ ಫ್ರೈ ಆಗಬೇಕು. ಹೌದು. ಯೂಶ್ವಲಿ ನಾನ್ ವೆಜಿಟೇರಿಯನ್ಸ್ಗೆ ಏನಾದರೂ ಇವತ್ತು ವೆಜ್ ಅಂತ ಹೇಳಿದರೆ ಆವತ್ತು ಫ್ರೈ ಇರುತ್ತೆ. ಯಾವುದು ಅಂತ ಹೇಳಿದ್ರೆ ಒಂದು ಬಾಳೆಕಾಯಿ, ಇಲ್ಲಾಂದರೆ ಇದು ಆಲೂಗಡ್ಡೆದು, ಇಲ್ಲಾಂದರೆ ಜೀಗುಜ್ಜೆ. ನೀವು ಹೇಳಿದಾಗೆ ಜೀಗುಜ್ಜೆ ಅಂತೂ ಥೇಟ್ ನಮಗೆ ಫಿಶ್ ಫ್ರೈ ಬಂದಾಗ ಬರುತ್ತೆ. ಅದೆಲ್ಲ ಗೆಣಸಿದೆ ಅಲ್ಲ, ಅದು ಸಹ ಚೆನ್ನಾಗಿ ಬರುತ್ತೆ. ಬಟ್ ಇದ್ರಲ್ಲಿ ಸ್ವಲ್ಪ ಡಿಫ್ರೆಂಟ್ ಅಂದರೆ ಸ್ವೀಟ್ ಇದೆ, ಫುಲ್ ಸ್ವೀಟ್ ಇದೆ. ಸ್ವಲ್ಪ ಅಂದರೆ ಸ್ವೀಟ್ ಮತ್ತು ಖಾರ ಮಿಕ್ಸ್ ಆಗಿದೆ. ಅದು ಕೆಲವು ಅದು ನಾನು ಯಾವಾಗ ಹೇಳಿದಾಗೆ ಕೆಲವು ಬಾಳೆಹಣ್ಣು ಸ್ವಲ್ಪ ಹುಳಿ ಇರುತ್ತೆ, ಆಗ ಸ್ವೀಟ್ ಖಾರ ಹುಳಿ ಎಲ್ಲವೂ ಸಿಗುತ್ತೆ. ಹೌದು. ಆಯಿತು ಅನ್ಸುತ್ತಲ್ಲ. ಹೌದು. ತೆಗೆದ ಸ್ವಲ್ಪ ಸ್ವೀಟ್ ಇದ್ದದ್ರಿಂದ ಸ್ವಲ್ಪ ಕಲರ್ ಸ್ವಲ್ಪ ಬೇರೆಗೆ ಇದು ಇರೋದಿಲ್ಲ, ರೆಡ್ ಸ್ವಲ್ಪ ಬ್ಲ್ಯಾಕ್ ಇರ್ತದೆ. ಸ್ವೀಟ್ ಸೊ ಫ್ರೈ ಆದಾಗ ಅದು ಡಾರ್ಕ್ ಆಗುತ್ತೆ. ಹೌದು. ಓಕೆ. ಬಿಸಿ ಬಿಸಿ ನೇಂದ್ರ ಬಾಳೆ ಫ್ರೈ ರೆಡಿ. ಥ್ಯಾಂಕ್ ಯು ಸೋ ಮಚ್. ಸೊ ಮಧ್ಯಾಹ್ನದ ಊಟಕ್ಕೆ ಬೆಸ್ಟ್ ಆಗಿರುತ್ತೆ ಅಂತ ನೀವು ಹೇಳಿದ್ರಿ. ಎಸ್, ಖಂಡಿತವಾಗ್ಲೂ ಈ ರೀತಿ ಫ್ರೈ ಮಾಡಿದ್ರೆ ಮಧ್ಯಾಹ್ನದ ಊಟಕ್ಕೆ ಬೆಸ್ಟ್. ಥ್ಯಾಂಕ್ ಯು ಮೇಡಮ್. ಸೊ ಬೇರೆ ಬೇರೆ ರೀತಿಯಾದಂಥ ಫ್ರೈ ತಿಂದಿರ್ತೀರಿ. ಇದು ನೇಂದ್ರ ಬಾಳೆಯಿಂದ ಪೋಡಿ ತಿಂದಿರ್ಬೋದು, ಬಟ್ ಇದು ಫ್ರೈ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ.
ಬಾಳೆಹಣ್ಣಿನ ಪುಡಿ ತಯಾರಿಸುವ ವಿಧಾನ. ಮೊದಲು 5 ರಿಂದ 6 ಒಣಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು, 4 ರಿಂದ 5 ಚಮಚದಷ್ಟು ಅಕ್ಕಿ ಪುಡಿಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ನೇಂದ್ರ ಬಾಳೆಹಣ್ಣಿನ ಹೋಳುಗಳಿಗೆ ರುಬ್ಬಿದ ಮಸಾಲೆ ಹಾಕಿ ಬೆರೆಸಿಕೊಳ್ಳಿ. ಆನಂತರ ಬಾಳೆಹಣ್ಣನ್ನು ರವೆಯಲ್ಲಿ ಹೊರಳಿಸಿ ಕಾದ ಎಣ್ಣೆಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿಯಾದ ಬಾಳೆಹಣ್ಣಿನ ಫ್ರೈ ಊಟದೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿಯಾದ ನೇಂದ್ರ ಬಾಳೆ ಫ್ರೈ ರೆಡಿ ಆಯಿತು. ನೆಕ್ಸ್ಟ್ ಕೂಡ ಬಾಳೆಹಣ್ಣಿಂದ ರಸಾಯನ ಮಾಡ್ತೀನಿ ಅಂತ ಹೇಳಿದ್ದಾರೆ. ತಯಾರಿ ಮಾಡ್ಕೊಳ್ಳೋಷ್ಟು ಹೊತ್ತು ನಾವು ತಗೊಳ್ಳೋ ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, ಕೆಸಿ ಪ್ಯೂರ್ ಕೌಗಿ, ಪೋಸ್ಟ್ಮ್ಯಾನ್ ತೋರ್ದಾಲ್, ಐಶ್ವರ್ಯ ಕೆಟಿ ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಒಂದಂತೂ ಊಟದ ಟೈಮ್ಗೆ ರೆಡಿ ಆಗುವಂಥ ಒಂದು ಫ್ರೈಯನ್ನು ಮಾಡಿಕೊಟ್ಟಿದ್ದಾರೆ. ಈಗ ನೇಂದ್ರ ಬಾಳೆಯ ಅಥವಾ ಬಾಳೆಹಣ್ಣಿನ ರಸಾಯನ ಹೇಗೆ ತಯಾರಿಸೋದು ಬನ್ನಿ ಮೇಡಮ್. ರಸಾಯನ ಹೇಗೆ ತಯಾರಿಸೋದು? ಆಲ್ರೆಡಿ ನಾನು ಬಾಳೆಹಣ್ಣು ಯಾವ ಸಹ ತೊಗೊಳ್ಬೋದು, ಸ್ಲೈಸ್ ಮಾಡಿ ತಗೊಂಡು ಬಂದಿದ್ದೇನೆ. ಯಾವುದು ಸೂಕ್ತ? ಸೂಕ್ತ ನಿಮಗೆ ಇದು ಏಲಕ್ಕಿ ಬಾಳೆನ ಅಥವಾ ಬಾಳೆಹಣ್ಣು. ಅದರಲ್ಲಿ ಬಾಳೆಹಣ್ಣು ಅಂದರೆ ಅದರಲ್ಲಿ ತುಂಬ ಈ ಮೈಸೂರು ಬಾಳೆ ಒಂದು ಸ್ವಲ್ಪ ಹುಳಿ ಬರುತ್ತೆ, ಮತ್ತೆ ಅದು ಸ್ವಲ್ಪ ಮೆದು ಇರುತ್ತೆ. ಇದಾದರೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಹಾಗೆ ಸೂಕ್ತ ನಮಗೆ ಏಲಕ್ಕಿ ಬಾಳೆ. ಇದಕ್ಕೆ ಇದು ಬೆಲ್ಲ ಮಿಕ್ಸ್ ಮಾಡಿ ಇಡಬೇಕು. ಮತ್ತು ಈಸಿಲಿ ಮಾಡುವಂಥದ್ದು ಹೆಲ್ದಿ ರೆಸಿಪಿ. ನಿಮಗೆ ಉಪವಾಸದ ಟೈಮಲ್ಲಿ ಸಹ ಮಾಡ್ಬೋದು, ಅಥವಾ ಒಂದು ದೇವರಿಗೆ ನೈವೇದ್ಯ ಅಂತ ಏನಾದರೂ ಮಾಡಿ ಸಹ ಮಾಡ್ಬೋದು. ಹಾಗೆ ಅಂದರೆ ನಮಗೆ ಅವೈಲೇಬಲ್ ಯಾವಾಗಲೂ ಇರೋದು ಅಂದರೆ ಬಾಳೆಹಣ್ಣು. ಈಗ ಬೆಲ್ಲವನ್ನು ಮೊದಲೇ ನಾವು ಏನಾದರೂ ಕರಗಿಸಿ ಇಟ್ಕೊಳ್ಳಿಕ್ಕಿಲ್ವಾ ಹೇಗೆ? ಆ್ಯಕ್ಚುಲಿ ಅದು ಹುಡಿ ಬಾಳೆಹಣ್ಣು, ಇದು ಬೆಲ್ಲ ಹಾಕಿದರೆ ನಮಗೆ ಇದಿರೋದಿಲ್ಲ. ಬಟ್ ಸ್ವಲ್ಪ ಕಲರ್ ಹುಡಿಯದ್ದು ಸ್ವಲ್ಪ ಬ್ರೌನ್ ಬರುತ್ತೆ, ಡಾರ್ಕ್ ಬ್ರೌನ್. ಅದು ಸ್ವಲ್ಪ ನಮಗೆ ನೋಡಲಿಕ್ಕೆ ಸ್ವಲ್ಪ ಸರಿ. ಇದಾದರೂ ಏನು ಇದಿಲ್ಲ, 2 ಸಹ ಓಕೆ. ಹೌದು. ಈ ಜೋನಿ ಬೆಲ್ಲ ಎಲ್ಲ ಸಿಗುತ್ತೆ, ಅದು ನೀಟಾಗಿ ಕರಗಿ. ಹೌದು. ಮತ್ತು ಈಗ ಇದಕ್ಕೆ ಇದ್ರದ್ದು ತೆಂಗಿನದ್ದು ರಸ ಹಾಕಬೇಕು. ಆ ಟೈಮಲ್ಲಿ ಇದು ಕರಗಿ ಬಿಡುತ್ತದೆ. ಹಾಗಾದ್ರೆ ಇನ್ನು ರಸ ತೆಗಿಬೇಕು. ಹೌದು. ಸೊ ಮಾಡು, ಈ ಕಡೆ ನಾನು ಮಾಡ್ಕೊಳ್ಳ. ಓಕೆ. ಏಲಕ್ಕಿ ಏನು ಹಾಕೊಳ್ಳೋ ಆಗಿಲ್ವಾ? ಏಲಕ್ಕಿ ಹಾಕ್ಬೋದಾ ಹೇಗೆ? ಅಲ್ಲ, ಏಲಕ್ಕಿ ಹುಡಿ ಮಾಡಿದ್ದೇನೆ ನಾನು, ಹೀಗೇನೆ ಆ್ಯಡ್ ಮಾಡಿ ಡೈರೆಕ್ಟ್. ಇದಕ್ಕೆ ಸ್ವಲ್ಪ ನೀರು ಹಾಕ್ಲಾ? ನೀರು ಹಾಕಿ. ಹೌದು. ಇದರಲ್ಲಿ ತೆಂಗಿನ ಮೊದಲಿನ ಹಾಲು ಅಂದರೆ ದಪ್ಪ ಹಾಲು ಮತ್ತು ತೆಳು ಹಾಲು ಅಂತ ತೆಗಿಲಿಕ್ಕಿದೆಯಾ? ಹಾಗೆ ಇಲ್ಲ, ನಮಗೆ ಎಷ್ಟು ಅದು ಟೆಕ್ಸ್ಚರ್ ಹೇಗೆ ಬರ್ತದೆ ಅಷ್ಟೇ. ಅಂದರೆ ದಪ್ಪದೇ ಹಾಲು ಹಾಕಿದೆ ಬೆಟರ್. ಓಕೆ. ಸಾಕಾ? ಸಾಕು. ಈಗ ಇದು ತೆಂಗಿನ ಹಾಲನ್ನು ಬೆರೆಸಿ ಹೀಗೆ ಸಹ ಆ್ಯಡ್ ಮಾಡ್ತಾರೆ. ಬಟ್ ಹಾಲು ಹೀಗೆ ನಾವು ರಸ ತೆಗೆದು ಮಾಡಿದರೆ ಮಾತ್ರ ಟೇಸ್ಟ್ ಬರುವಂಥದ್ದು. ಫೈನ್ ಗ್ರೈಂಡ್ ಮಾಡಿದ್ರೆ ಅದನ್ನೇ ಆ್ಯಡ್ ಮಾಡ್ಬೋದು. ಹೌದು. ಈಗ ಇದು ಗೇರು ಬೀಜ ನಾನು ನೀರಲ್ಲಿ ಸ್ವಲ್ಪ ನೆನೆಸಿ ಇದು ಮಾಡಿದ್ದೇನೆ. ಟೇಸ್ಟ್ ಆಗಿರುತ್ತೆ ಗೇರು ಬೀಜ. ನೆನೆಸಿ ಮಾಡ್ಕೊಳ್ಳೋದು, ಫ್ರೈ ಮಾಡಿ ಹಾಕೋಗಿಲ್ಲ. ಇಲ್ಲ, ಅದು ಸ್ವಲ್ಪ ಹಾರ್ಡ್ ಬರ್ತದಲ್ಲ, ಇದೆಲ್ಲ ಸಾಫ್ಟ್ ಅಲ್ಲ, ಸೊ ನೆನೆಸಿ ಹಾಕ್ತಾ ಇದ್ದೇನೆ. ಆಮೇಲೆ ಆರೋಮಕ್ಕೆ ಸ್ವಲ್ಪ ಏಲಕ್ಕಿ. ಓಕೆ. ಇದು ಖಾಲಿ ಹಾಗೆ ತಿನ್ಲಿಕ್ಕ ಅಥವಾ ನಾನು ಆಗಲೇ ಹೇಳಿದೆ ಯೂಶಲಿ ಈ ರಸಾಯನ ಎಲ್ಲ ನಾವು ಸೇಮಿಗೆ ಇದೆಲ್ಲ ಹೌದು ಅದನ್ನು ತಿನ್ನೋದಕ್ಕೆ ಯೂಸ್ ಮಾಡ್ತೀವಿ. ಇದನ್ನ ಮಾಡ್ಬೋದಾ?
ಇಲ್ಲ, ಇದು ಖಾಲಿ ತಿನ್ನಲಿಕ್ಕೆ. ಇದು ಹೀಗೆ ತಿನ್ನಲಿಕ್ಕೆ. ಮತ್ತು ಇದಕ್ಕೆ ಅವಲಕ್ಕಿ ಹಾಕಿ ತಿನ್ನೋದು ಆಪ್ಷನ್. ಆಮೇಲೆ ಸ್ವಲ್ಪ ನಾವು ಫ್ರಿಜ್ಜಲ್ಲಿಟ್ಟು ಕೋಲ್ಡ್ ಮಾಡಿ ತಿಂದರೆ ಸ್ವಲ್ಪ ಇದಕ್ಕಿಂತ ಬೆಟರ್ ಅದೇ. ಈ ಥರ ಆದರೆ ಪರವಾಗಿಲ್ಲ. ಈ ಕೆಲವು ತುಂಬ ಇಚ್ಚಿಕ್ಕಿ ಎಲ್ಲ ಮಾಡಿದರೆ ಅದು ಸ್ವಲ್ಪ ತಿನ್ನಲಿಕ್ಕೆ ಮನಸ್ಸು ಬರೋದಿಲ್ಲ. ನಾನು ಇದಕ್ಕೆ ಸ್ವಲ್ಪ ಅವಲಕ್ಕಿ ಹಾಕ್ತಾ ಇದ್ದೇನೆ. ಅಂದರೆ ತುಂಬ ತೆಳುವಾಯಿತು ಅಂತ ಹೇಳಿದರೆ ಅವಲಕ್ಕಿ ಆದಮೇಲೆ ಸ್ವಲ್ಪ ತಿನ್ನಲಿಕ್ಕೆ ಸಿಗ್ತದೆ ನಮಗೆ. ಸ್ವಲ್ಪ ರಸಕ್ಕಿಂತ ಅವಲಕ್ಕಿ ಹಾಕಿದ್ದು ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕು. ನಾವೀಗ ಚಿಪ್ಪಡಿ ಹೇಳ್ತೇವಲ್ಲ, ಅದು ಕೂಡ ಹೀಗೇನೆ ಮಾಡ್ಬೇಕು. ರಸಾಯನ ತಿನ್ನುವಾಗ ಅದಕ್ಕೆ ಅವಲಕ್ಕಿ ಹಾಕಿ ತಿನ್ನುವಂಥದ್ದು. ಬಟ್ ಅದನ್ನ ನಾವು ಪೂರ್ತಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕಲ್ಲ. ಗ್ರೈಂಡ್ ಅದು ಮಿಕ್ಸಿಯಲ್ಲೆಲ್ಲ ತುಂಬಾ ಹಣ್ಣಾದ್ರೆ ಒಳಗಿನದು ಬೀಜ ಎಲ್ಲ ತೆಗೆದು ಸರಿ ಸ್ಮ್ಯಾಶ್ ಮಾಡಿ ಚಂದ ಬರುತ್ತೆ. ಹೀಗೇನೆ ಫುಲ್ ಇದು ಪ್ರೊಸೆಸ್ ಎಲ್ಲ ಹೀಗೇನೆ. ಮತ್ತೆ ತಿನ್ನುವಾಗ ಅವಲಕ್ಕಿ ಹಾಕಿ ತಿನ್ಬೇಕು. ಓಕೆ ಓಕೆ. ಬಟ್ ಇದು ತಕ್ಷಣವೇ ಮಾಡಿ ತಿನ್ನುವಾಗಲೇ ಖಾಲಿ ಮತ್ತೆ ಅವಲಕ್ಕಿ ಕೂಡ ಕೂಡಲೇ ಹಾಕಿ ತಿನ್ಬೇಕು. ಇಲ್ಲಾಂದ್ರೆ ತುಂಬಾ ಗಟ್ಟಿ ಆಗುತ್ತೆ. ಅಲ್ಲ, ಅದು ಒಂದು ನಿಮ್ಗೆ ಟೇಸ್ಟೇ ಬೇರೆ. ಇದು ಫ್ರೆಶ್ ಅವಲಕ್ಕಿ ಮತ್ತೆ ಇಟ್ಟು ಅವಲಕ್ಕಿ ಅದು ಡಿಫ್ರೆಂಟ್ ಆಗಿರುತ್ತೆ. ಯಾಕಂದ್ರೆ ಈಗ ಸಿಗುವ ಅವಲಕ್ಕಿ ತುಂಬಾ ತೆಳು, ಅದು ನೀರಿಗೆ ಮಿಕ್ಸ್ ಆಗಿದ್ದು ಅವಲಕ್ಕಿ ಅಂತ ಗೊತ್ತಾಗೋದಿಲ್ಲ. ಇದಕ್ಕೆ ಈಗ ಪೇಪರ್ ಅವಲಕ್ಕಿ ಮಾತ್ರವಾ ಅಥವಾ ಈ ದಪ್ಪ ಅವಲಕ್ಕಿಯನ್ನ ನೆನೆಸಿ ನಾವು ಹಾಕೊಳ್ಬಹುದಾ? ಇಲ್ಲ, ಪೇಪರ್ ಅವಲಕ್ಕಿ ಮಾತ್ರ. ಸೊ ಇದು ರೆಡಿನಾ? ಓ, ಚಟ್ಪಟ್ಟಾಗಿ ಸರ್ವ್ ಮಾಡೋಣ. ಬಾಳೆಹಣ್ಣಿನ ರಸಾಯನ ರೆಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಆ್ಯಕ್ಚುಲಿ ಕೆಲವೊಂದು ಸೀಮಂತದಲ್ಲಿ ಪರಂದಕುಳ ಅಂತ ಕೊಡ್ತಾರೆ. ಸೊ ಇದು ಸೇಮ್ ಅದೇ ರೀತಿ ಇದೆ. ಅದು ಹಾಗೆ ತಯಾರಿಸ್ತಾರ ಇಲ್ವಾ ಗೊತ್ತಿಲ್ಲ, ತಿಂದು ಮಾತ್ರ ಗೊತ್ತಿರೋದು ನಮಗೆ. ಥ್ಯಾಂಕ್ ಯು ಮೇಡಮ್. ಸಿಹಿಯಾದ ಬಾಳೆಹಣ್ಣಿನ ರಸಾಯನ ತಯಾರಾಗಿದೆ. ಸೊ ಹಾಗೆ ತಿನ್ನೋದಕ್ಕೂ ಒಳ್ಳೆಯದು ಅಂತ ಹೇಳಿದ್ದಾರೆ. ಸೊ ಸಂಜೆಗೇನಾದರೂ ತುಂಬ ಹಸಿವಾಗ್ತಾ ಇದೆ ಅಂತ ಹೇಳಿದ್ರೆ ಲೈಟಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿದೆ. ಲೈಟ್ ಡೆಸರ್ಟ್ ಕೂಡ ಹಾಗೆ ಮಾಡ್ಕೊಳ್ಬೋದು. ಇದನ್ನು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಬಾಳೆಹಣ್ಣಿನ ರಸಾಯನ ತಯಾರಿಸೋ ವಿಧಾನ: ಮೊದಲು 2 ರಿಂದ 3 ಏಲಕ್ಕಿ ಬಾಳೆಹಣ್ಣಿನ ಹೋಳುಗಳಿಗೆ ಬೆಲ್ಲದ ಪುಡಿ ಹಾಕಿ ಬೆರೆಸಿಕೊಳ್ಳಿ. ಬೆಲ್ಲ ಪೂರ್ತಿ ಕರಗಿದ ನಂತರ ತೆಂಗಿನ ಹಾಲು, ನೆನೆಸಿದ ಗೋಡಂಬಿ, ಏಲಕ್ಕಿ ಪುಡಿ, ಅವಲಕ್ಕಿ ಹಾಕಿ ಬೆರೆಸಿಕೊಳ್ಳಿ. ಈಗ ತಯಾರ್ ಸವಿಯಾದ ಬಾಳೆಹಣ್ಣಿನ ರಸಾಯನ. ಎಸ್ ಮೇಡಮ್. ಸೊ ಫಸ್ಟ್ ಸ್ವೀಟ ಈ ಕಡೆ, ಖಾರ ತಿಂದು ಸ್ವೀಟ್ ನೋಡೋಣ. ತಗೊಳ್ಳಿ. ಒಳ್ಳೆ ಫಿಶ್ ಫ್ರೈ ಆದಾಗಿದೆ. ವಾವ್. ಒಳಗೆ ಸ್ವೀಟ್, ಔಟರ್ ಲೇಯರ್ ಖಾರ ಒಂಥರ ಮಿಕ್ಸ್ ಇದಲ್ಲ, ಕ್ರಿಸ್ಪಿ, ತುಂಬ ಚೆನ್ನಾಗಿದೆ. ಪೋಡಿ ಬದಲು ಈ ಥರ ಮಾಡೋದೇ ಬೆಟ್ರ್ ಅಲ್ವಾ? ಬಾಳೆಹಣ್ಣಿನ ಪೋಡಿ ಬೇಕಾಗಿಲ್ಲ, ಇದೇ ಮಾಡ್ಕೊಳ್ಬೋದು. ಸೊ ಇದಂತೂ ಸೂಪರ್. ನನಗಂತೂ ತುಂಬ ಇಷ್ಟ ಆಯಿತು. ಊಟಕ್ಕೆ ಇದೆಲ್ಲ ಖಾಲಿ ಮಾಡ್ಬೋದು. ಸೊ ನೆಕ್ಸ್ಟ್ ಇದು ನೋಡೋಣ. ಇದು ಟೇಸ್ಟಿಯಾಗಿದೆ ಅಂತ ಅನ್ನಿಸ್ತಾ ಇದೆ, ನೋಡುವಾಗ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ತಗೊಳ್ಳಿ ಮೇಡಮ್. ಸೂಪರ್. ಆ್ಯಕ್ಚುಲಿ ಬಾಳೆಹಣ್ಣು ಅದರ ಒಂದು ಸಾಫ್ಟ್ನೆಸ್ ಸಿಗ್ತಾ ಇದೆ. ನೀವು ಹೇಳಿದ್ರಿ ಇದು ಕ್ಯಾಶ್ಯೂನ ನೀವು ನೆನೆಸಿ ಹಾಕಿದ್ರಿ, ಆ ಲೈಟ್ ಬೈಟ್, ಬಟ್ ಅದು ಸಾಫ್ಟ್ ಆಗಿ ಬಂದಿದೆ. ಸೂಪರ್. ಆ ಥಿಕ್ನೆಸ್ಗೆ ಮಾತ್ರ ಈ ಅವಲಕ್ಕಿ ಹಾಕೊಳ್ಳೋದು ಸರಿ. ನಾವು ದಪ್ಪವಾಗಿ ನೀರು ಇದಾಕಿದ್ರೆ ಬೇಡ, ಅವಲಕ್ಕಿ ಬೇಡ. ಮತ್ತು ಕೆಲವರಿಗೆ ಅದು ಅವಲಕ್ಕಿ ಹಾಕಿ ತಿನ್ನೋದು ಇಷ್ಟ, ಕೆಲವರಿಗೆ ಹೀಗೇನೆ ಅದು ಆಪ್ಷನ್. ಆ್ಯಕ್ಚುಲಿ ಹಾಕಿದರೆ ಇನ್ನೂ ಒಳ್ಳೇದು ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಇಲ್ಲಾಂದರೆ ನಿಮಗೆ ತುಂಬ ತೆಳು ನೀರು ಥರ ಬರುತ್ತೆ. ಇದು ತುಂಬ ಚೆನ್ನಾಗಿ ಬಂದಿದೆ. ಸೊ ಅವಲಕ್ಕಿ ಹಾಕಿ ಆ್ಯಕ್ಚುಲಿ ಹೊಟ್ಟೆ ಕೂಡ ತುಂಬುತ್ತೆ. ಅವಲಕ್ಕಿ ತುಂಬ ಒಳ್ಳೆಯದು. ಸೊ ಹಾಗೆ ಸ್ವಲ್ಪ ಹೊಟ್ಟೆ ಕೂಡ ತುಂಬಿತು, ಟೇಸ್ಟ್ ಕೂಡ ಆಯಿತು, ಫ್ರೂಟ್ ಕೂಡ ತಿಂದಾಗಾಯಿತು, ಕ್ಯಾಶ್ಯೂ ಕೂಡ ಸಿಕ್ತು. ನೋಡಿ ಎಲ್ಲ ನಾವು ಹೇಳ್ತೀವಿ ವ್ರತದ ಟೈಮಲ್ಲಿ ಇಂಥದ್ದೆಲ್ಲ ತಿಂದರೆ ನಮಗೆ ಹೆಲ್ದಿಗೆ ಸಹ. ಎಕ್ಸಾಕ್ಟ್ಲಿ. ಇದು ಹೆಲ್ತಿಗೆ ತುಂಬ ಚೆನ್ನಾಗಿರುತ್ತೆ. ಬಾಯಾರಿಕೆ ಹೋಗುವಂಥದ್ದು. ಯಾಕೆಂತ ಹೇಳಿದ್ರೆ ಬೆಲ್ಲ ಎಲ್ಲ ಹಾಕಿದ್ರಿ, ಬಾಯಾರಿಕೆ ಹೋಗುತ್ತೆ. ತುಂಬ ಚೆನ್ನಾಗಿದೆ. ಎರಡು ಕೂಡ ಸಿಂಪಲ್ ರೆಸಿಪಿ.
ನೋಡುವಾಗ ಏನಿದು ಎಷ್ಟು ಇದನ್ನು ನಾವು ಮಾಡ್ತೀವಲ್ಲ ಅಂತ. ಬಟ್ ಟೇಸ್ಟಿಯಾಗಿದೆ, ವೆರಿ ನೈಸ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಸೊ ಯಾವಾಗಲೂ ಬಂದಾಗ ಸಿಂಪಲ್ ರೆಸಿಪಿ ಬಟ್ ಟೇಸ್ಟಿ ರೆಸಿಪಿ ನಮ್ಗೆ ಹೇಳ್ಕೊಡ್ತೀರಿ. ಅದಕ್ಕೋಸ್ಕರ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಡಿಫ್ರೆಂಟ್ ಮಸಾಲ ಇದೆ, ಇದನ್ನು ಹಾಕಿ ಕೂಡ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಸೊ ಮಚ್. ವಾವ್, ಸೂಪರ್, ತುಂಬ ಟೇಸ್ಟಿಯಾಗಿದೆ. ಮಧ್ಯಾಹ್ನದ ಊಟಕ್ಕೆ ಅನ್ನ ಸಾರು ಇದೊಂದು ಫ್ರೈ ಇದ್ರಂತೂ ಸೂಪರ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC cow ghee since 1965, ನಾನಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ದಾರ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ.